ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಳೆದ ಮಾರ್ಚ್ನಲ್ಲಿ ನಡೆಸಿದ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯ ಫಲಿತಾಂಶ ಹೊರಬಿದ್ದಿದ್ದು, ನಾವೆಲ್ಲರೂ ಹೆಮ್ಮೆ ಪಡುವಂಥ ಫಲಿತಾಂಶವನ್ನು ನಮ್ಮ ವಿದ್ಯಾರ್ಥಿಗಳು ತಂದುಕೊಟ್ಟಿರುತ್ತಾರೆ. ಇದರಲ್ಲಿ ಆ ಎಲ್ಲ ವಿದ್ಯಾರ್ಥಿಗಳಿಗೂ ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ 590ಕ್ಕಿಂತಲೂ ಹೆಚ್ಚಿನ ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಅಭಿನಂದಿಸುವ ಕಾರ್ಯಕ್ರಮಕ್ಕಾಗಿ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ವಿಜ್ಞಾನ, ಕಲಾ ಹಾಗೂ ವಾಣಿಜ್ಯ ವಿಭಾಗದಲ್ಲಿ ಒಟ್ಟು 820 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು, ಇದರಲ್ಲಿ 447 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ಅದೇ ರೀತಿ 320 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣಗೊಂಡು ಸಂಸ್ಥೆಗೆ 98.4% ಫಲಿತಾಂಶವನ್ನು ದಾಖಲಿಸಲಾಗಿರುತ್ತದೆ. ಈ ಎಲ್ಲ ವಿದ್ಯಾರ್ಥಿಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮೊದಲಿಗೆ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳನ್ನು ಅಭಿನಂದಿಸುವ ಕಾರ್ಯಕ್ರಮ. ಅಭಿರಾಮ್ ವಿ ಭಟ್ 598 ಅಂಕಗಳನ್ನು ಗಳಿಸಿ ರಾಜ್ಯ ಮಟ್ಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ತೀರ್ಥ ಶೆಟ್ಟಿ 595 ಅಂಕಗಳನ್ನು ಗಳಿಸಿ ರಾಜ್ಯದಲ್ಲಿ 5ನೇ ರ್ಯಾಂಕ್ ಅನ್ನು ಗಳಿಸಿರುತ್ತಾರೆ. ಶ್ರೀಜಾ ರಾಜ್ಯದಲ್ಲಿ 6ನೇ ರ್ಯಾಂಕ್ ಗಳಿಸಿ 594 ಅಂಕಗಳನ್ನು ಗಳಿಸಿರುತ್ತಾರೆ. ಪ್ರಾಪ್ತಿ ಆಳ್ವ 593 ಅಂಕಗಳೊಂದಿಗೆ ರಾಜ್ಯಕ್ಕೆ 7ನೇ ರ್ಯಾಂಕ್ ಪಡೆದಿರುತ್ತಾರೆ. ಮಂಗಳಾಮೃತ KR 592 ಅಂಕಗಳೊಂದಿಗೆ ರಾಜ್ಯಕ್ಕೆ 8ನೇ ರ್ಯಾಂಕ್ ಪಡೆದಿರುತ್ತಾರೆ. ಪ್ರಸ್ತುತಿ P ಹಾಗೂ ಅದಿತಿ U ಇವರು 590 ಅಂಕಗಳನ್ನು ಗಳಿಸಿ ರಾಜ್ಯಕ್ಕೆ 10ನೇ ರ್ಯಾಂಕನ್ನು ಪಡೆದಿರುತ್ತಾರೆ. ವಾಣಿಜ್ಯ ವಿಭಾಗದಲ್ಲಿ ಮನ್ಮಿತಾ ಇವರು 596 ಅಂಕಗಳನ್ನು ಗಳಿಸಿ ರಾಜ್ಯಕ್ಕೆ 5ನೇ ಸ್ಥಾನವನ್ನು ಪಡೆದಿರುತ್ತಾರೆ. ಇವರೊಂದಿಗೆ ಬಿಂದು HR ಇವರು ಕೂಡ 596 ಅಂಕಗಳನ್ನು ಗಳಿಸಿರುತ್ತಾರೆ. ಪ್ರಮಥ ಎಂ ಭಟ್ ಇವರು 594 ಅಂಕಗಳನ್ನು ಗಳಿಸಿ ರಾಜ್ಯಕ್ಕೆ 7ನೇ ರ್ಯಾಂಕ್ ಪಡೆದಿರುತ್ತಾರೆ. ಪ್ರಮಥ ಎಂ ಭಟ್. ಶ್ರೀವಿದ್ಯಾ J ಇವರು 593 ಅಂಕಗಳನ್ನು ಗಳಿಸಿ ರಾಜ್ಯಕ್ಕೆ 8ನೇ ರ್ಯಾಂಕ್ ಪಡೆದಿರುತ್ತಾರೆ. ಸುಷ್ಮಿತಾ B 592 ಅಂಕಗಳನ್ನು ಗಳಿಸಿ ರಾಜ್ಯಕ್ಕೆ 9ನೇ ರ್ಯಾಂಕ್ ಗಳಿಸಿರುತ್ತಾರೆ. ಸಹನಾ ಮಳಿ 591 ಅಂಕಗಳನ್ನು ಗಳಿಸಿ ರಾಜ್ಯಕ್ಕೆ 10ನೇ ರ್ಯಾಂಕ್ ಗಳಿಸಿರುತ್ತಾರೆ. ಹಾಗೂ ಅಪೂರ್ವ 590 ಅಂಕಗಳನ್ನು ಗಳಿಸಿ ರಾಜ್ಯಕ್ಕೆ 11ನೇ ರ್ಯಾಂಕ್ ಪಡೆದಿರುತ್ತಾರೆ. ಇವರೊಂದಿಗೆ ಕಲಾ ವಿಭಾಗದಲ್ಲಿ ರೂಪಶ್ರೀ ಇವರು 584 ಅಂಕಗಳನ್ನು ಗಳಿಸಿ ತಾಲೂಕಿಗೆ ಪ್ರಥಮ ಸ್ಥಾನಿಯಾಗಿರುತ್ತಾರೆ. ಈ ಎಲ್ಲ ವಿದ್ಯಾರ್ಥಿಗಳನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಒಂದು ಪ್ರತಿಷ್ಠಿತ ಸಂಸ್ಥೆ ವಿವೇಕಾನಂದ PU ಕಾಲೇಜು. ವಿದ್ಯಾವರ್ಧಕ ಸಂಘಕ್ಕೆ ಒಂದು ಸುದೀರ್ಘವಾದಂತಹ ಇತಿಹಾಸ ಇದೆ. ಪ್ರತಿ ವರ್ಷ ಕೂಡ ಇಲ್ಲಿ SSLC ಮುಗಿಸಿದವರು PUCಗೆ ಈ ಸಂಸ್ಥೆಗೆ ಸೇರಿಕೊಳ್ತಾರೆ. ಅದು ಕಾಮರ್ಸ್ ಇರ್ಬೋದು, ಆರ್ಟ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಬೇರೆ ಬೇರೆ ಸ್ಟ್ರೀಮ್ಗಳಲ್ಲಿ ಶಿಕ್ಷಣ ಪಡೆಯುವುದಕ್ಕೋಸ್ಕರ ಬರ್ತಾರೆ. ಬಂದಂಥವರು 1 ವರ್ಷ 2 ವರ್ಷ ಇಲ್ಲಿ ವ್ಯಾಸಂಗ ಮಾಡಿದ ಮೇಲೆ ಇಲ್ಲಿಂದ ಹೊರಗೆ ಹೋಗುವಾಗ ದೊಡ್ಡ ಸಾಧನೆಯನ್ನು ಮಾಡಿದಂತಹ ಇತಿಹಾಸ ಇರುವಂಥ ಸಂಸ್ಥೆ. ಪ್ರತಿ ವರ್ಷ ಕೂಡ 590ಕ್ಕಿಂತ ಹೆಚ್ಚು ಪಡೆದಂತಹ ವಿದ್ಯಾರ್ಥಿಗಳನ್ನು ಸನ್ಮಾನ ಮಾಡುವಂಥದ್ದು ಇಲ್ಲಿ ಪರಿಪಾಠ, ಅದು ನಡೀತಾನೇ ಇದೆ. ಈ ಎಲ್ಲ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷದ್ದು ಒಂದು ಅಮೋಘವಾದಂತಹ ಸಾಧನೆ. ಅಮೋಘ ಸಾಧನೆ ಯಾಕೆ ಅಂತ ಕೇಳಿದರೆ, ನಮ್ಮ ವಿವೇಕಾನಂದ ವಿದ್ಯಾವರ್ಧಕ ಸಂಘಕ್ಕೆ ನಾವು SSLCಯ ಕಟ್ ಆಫ್ ಪರ್ಫಾರ್ಮೆನ್ಸ್ ಆ ರೀತಿ ನೋಡಿ ನಾವು ತಗೊಳ್ಳೋದಿಲ್ಲ. ಯಾರು ಅಡ್ಮಿಷನ್ ಸೀಕ್ ಮಾಡಿ ಬರ್ತಾರೆ ಅವರ ಆರ್ಥಿಕ ಪರಿಸ್ಥಿತಿ ನೋಡಿಯೂ ತಗೊಳ್ಳೋದಿಲ್ಲ. ಅವರ ಯಾವ ಹಿನ್ನೆಲೆಯನ್ನು ನೋಡದೆ ಯಾರು ತೇರ್ಗಡೆ ಆಗಿದ್ದಾರೆ
ಅವರೆಲ್ಲರಿಗೂ ಅಡ್ಮಿಷನ್ ಕೊಟ್ಟು ಇವತ್ತು ಕೇವಲ 90% ಪಡೆದಂತಹ ವಿದ್ಯಾರ್ಥಿಗಳನ್ನು ಮಾತ್ರ ತಗೊಂಡು ಸಾಧನೆ ಮಾಡ್ತೇವೆ ಅಂತ ಹೇಳಿದಂತಹ ಸಂಸ್ಥೆಗಿಂತಲೂ ಹೆಚ್ಚಿನ ಸಾಧನೆ ಮಾಡಿದಂತಹ ಕೀರ್ತಿ ವಿವೇಕಾನಂದ PU ಕಾಲೇಜಿಗೆ. ವಿಶೇಷವಾಗಿ ಅಭಿರಾಮ್ ಭಟ್ ಅವರ ಸಾಧನೆ ಇಡೀ ರಾಜ್ಯಕ್ಕೆ ದ್ವಿತೀಯ ಸ್ಥಾನ. ಕೇವಲ 2 ಮಾರ್ಕ್ ಕಳ್ಕೊಂಡಿದ್ದಾರೆ. 1 ಮಾರ್ಕ್ ಕೆಮಿಸ್ಟ್ರಿಯಲ್ಲಿ, 1 ಮಾರ್ಕ್ ಇಂಗ್ಲೀಷಿನಲ್ಲಿ ಅಲ್ವಾ. ಹಾಗೆ 598 ಮೂಲಕ ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡೆದಿದ್ದಾರೆ. ಅವರಿಗೆ ಮತ್ತು ಅವರ ಪೋಷಕರಿಗೆ ವಿಶೇಷವಾದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಹಾಗೆಯೇ ಕಾಮರ್ಸಿನಲ್ಲಿ, ಆರ್ಟ್ಸಿನಲ್ಲಿ ಉನ್ನತ ಸಾಧನೆ ಮಾಡಿದಂತಹ ಎಲ್ಲ ವಿದ್ಯಾರ್ಥಿನಿಯರನ್ನು ಅವರ ಪೋಷಕರ ಸಮಕ್ಷಮ ನಾವು ಇವತ್ತು ಆಡಳಿತ ಮಂಡಳಿಯವರು ಮತ್ತು ಉಪನ್ಯಾಸಕರು ಸೇರಿ ಸನ್ಮಾನ ಮಾಡಿದ್ದೇವೆ. ನಿಜಕ್ಕೂ ಈ ಸಾಧನೆಯ ಕೀರ್ತಿ ಸಲ್ಲಬೇಕಾದ್ದು ವಿದ್ಯಾರ್ಥಿಗಳಿಗೆ. ಯಾಕಂದರೆ ಅಲ್ಲಿ ಬ್ಯಾಟಿಂಗ್ ಮಾಡೋದು ಅವರೇ, ಪರೀಕ್ಷೆ ಬರೆಯುವುದು ಅವರೇ. ಹಾಗಾಗಿ ಈ ವಿಶಿಷ್ಟ ಸಾಧನೆ ಮಾಡಿದಂತಹ ಎಲ್ಲ ವಿದ್ಯಾರ್ಥಿಗಳನ್ನು ಯಾರು 590 ಮೇಲ್ಪಟ್ಟು ಮಾತ್ರ ಅಲ್ಲ, ಇವತ್ತು 840 ಚಿಲ್ಲರೆ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ PUC ಪರೀಕ್ಷೆ ಬರೆದಿದ್ದಾರೆ. ಅದರಲ್ಲಿ 55% ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನಲ್ಲಿ ಪಾಸಾಗಿದ್ದಾರೆ. ಅದು ಕೂಡ ದೊಡ್ಡ ಸಾಧನೆ. ಸಾಕಷ್ಟು ಸಂಖ್ಯೆಯಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸಾಗಿದ್ದಾರೆ. ಒಂದು 98% ಫಲಿತಾಂಶ ಈ ಸಂಸ್ಥೆಗೆ ಬಂದಿದೆ ಅನ್ನಬೇಕಿದ್ರೆ ಆ ಎಲ್ಲ ವಿದ್ಯಾರ್ಥಿಗಳನ್ನು ವಿಶೇಷವಾಗಿ ನಾನು ಅಭಿನಂದಿಸ್ತೇನೆ. ಮತ್ತು ಇದಕ್ಕೆ ದೊಡ್ಡ ಸಹಕಾರ ಕೊಟ್ಟವರು, ಪರಿಶ್ರಮ, ತೆರೆಮರೆಯಲ್ಲಿ ಪರಿಶ್ರಮ ಕೊಟ್ಟವರು ಇಲ್ಲಿನ ಉಪನ್ಯಾಸಕರು. ಇವತ್ತು ಕೂಡ ಉಪನ್ಯಾಸಕರು ಎಷ್ಟು ಕರ್ತವ್ಯ ನಿಷ್ಠೆ ನಮ್ಮ ಉಪನ್ಯಾಸಕರಿಗೆ ಅಂತ ಕೇಳಿದರೆ, ಅವರು ಪಾಠ ಮಾಡ್ತಾಯಿದ್ದಾರೆ ಮಕ್ಕಳಿಗೆ ಪಾಠ ಮಾಡೋದು ತಪ್ತದೆ ಅಂತ ಅನೇಕ ಉಪನ್ಯಾಸಕರು ಇಲ್ಲಿಗೂ ಬರಲಿಕ್ಕೆ ಆಗ್ತಾ ಇಲ್ಲ. ಅವರಿಗೆ ಅಷ್ಟು ಕಮಿಟ್ಮೆಂಟ್ ಇರುವಂತಹ ದೊಡ್ಡ, ಅವರು ತೆರೆಮರೆ ಹಿಂದೆ ಇರ್ತಾರೆ, ನಾವು ಮುಂದೆ ಇರ್ತೇವೆ. ಅಂತಹ ದೊಡ್ಡ ಉಪನ್ಯಾಸಕರ ಒಂದು ಪರಿಶ್ರಮ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಪರಿಶ್ರಮ ಇದರ ಹಿಂದೆ ಇದೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಹಾಗೆಯೇ ಪೋಷಕರ ಒಂದು ಬೆಂಬಲ ಇದೆ. ಅಷ್ಟು ಮಾತ್ರ ಅಲ್ಲ, ಈ ವಿದ್ಯಾರ್ಥಿಗಳು PUCಗೆ ಬರೋದಕ್ಕಿಂತ ಮೊದಲೇ SSLC ಪ್ರಾಥಮಿಕ ಶಿಕ್ಷಣ, ಈ ಪ್ರಾಥಮಿಕ ಶಿಕ್ಷಣ ಮತ್ತು SSLCಯಲ್ಲಿ ಒಳ್ಳೆಯ ಫೌಂಡೇಶನ್ ಇದ್ದರೆ ಮಾತ್ರ ಅವರನ್ನು ಈ ಮಟ್ಟಕ್ಕೆ ಬೆಳೆಸಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಅವರ ಯಶಸ್ಸಿನ ಹಿಂದೆ ಅವರ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಇದ್ದಾರೆ, ಹೈಸ್ಕೂಲ್ನ ಶಿಕ್ಷಕರು ಇದ್ದಾರೆ, ನಾವು ಇದ್ದೇವೆ, ನೀವು ಇದ್ದೀರಿ, ಉಪನ್ಯಾಸಕರು ಇದ್ದಾರೆ, ಎಲ್ಲರೂ ಇದ್ದಾರೆ. ಹಾಗಾಗಿ ನಮಗೊಂದು ಸಂಭ್ರಮದ ದಿವಸ ಇವತ್ತು. ಆ ಸಂಭ್ರಮಕ್ಕೆ ನೀವೆಲ್ಲರೂ ಕಾರಣರಾಗಿದ್ದೀರಿ. ವಿದ್ಯಾವರ್ಧಕ ಸಂಘದ ಕೀರ್ತಿಗೆ ನೀವು ಕಾರಣರಾಗಿದ್ದೀರಿ. ಹಾಗಾಗಿ ಮುಂದಿನ ನಿಮ್ಮ ಭವಿಷ್ಯ ಏನಿದೆ, ನೀವು ಆಯ್ಕೆ ಮಾಡಿದಂಥ ವಿಷಯದಲ್ಲಿ ನೀವು ಮುಂದೆ ಹೋಗಿ ಮತ್ತು ಒಳ್ಳೆಯ ಒಂದು ಗುರಿ ಏನಿದೆ, ನಿಮ್ಮ ಜೀವನದ ಗುರಿ ಇದೆ, ಆ ಕಡೆಗೆ ನೀವು ಪ್ರಯಾಣ ಮಾಡಿ ಮತ್ತು ಸಮಾಜಕ್ಕೆ ಒಳಿತಾಗುವ ರೀತಿಯಲ್ಲಿ ನಿಮ್ಮ ಬದುಕನ್ನು ರೂಪಿಸಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಆ ಮಹಾಲಿಂಗೇಶ್ವರ ಮತ್ತು ನಿಮ್ಮ ಊರಿನ ದೇವರು ಮತ್ತು ನಿಮ್ಮ ಹಿರಿಯರು ಆಶೀರ್ವಾದ ಮಾಡಲಿ ಅಂತ ಕೇಳಿಕೊಳ್ತಾ ನಿಮಗೆಲ್ಲರಿಗೂ ಮತ್ತೊಮ್ಮೆ ನಾನು ಅಭಿನಂದಿಸ್ತೇನೆ. ಒಂದು ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ಸಾಧನೆಯ ಪರಂಪರೆ ಮುಂದುವರೆದಿದೆ. ಈ ವರ್ಷ ವಿಶೇಷವಾಗಿ ನಮ್ಮ ಸಾಧನೆಗೆ ಒಂದು ಹೆಮ್ಮೆಯ ಗರಿ, ಎಲ್ಲವೂ ರಾಜ್ಯ ಮಟ್ಟ. ಇಲ್ಲಿ ಪರಿಚಯ ಮಾಡುವಾಗ ಹೇಳಿದರು, ರಾಜ್ಯ ಮಟ್ಟದಲ್ಲಿ 1ನೇ ಸ್ಥಾನ, 2ನೇ ಸ್ಥಾನ, ರಾಜ್ಯ ಮಟ್ಟದಲ್ಲಿ 4ನೇ ಸ್ಥಾನ, 5ನೇ ಸ್ಥಾನ. ಅಂದರೆ ರಾಜ್ಯದಲ್ಲಿ ಗುರುತಿಸಲ್ಪಡುವ ಸಂಸ್ಥೆಯಾಗಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಬೆಳೆದಿದೆ. ನಾನು ಪ್ರಾರಂಭದಲ್ಲಿ ಅಭಿನಂದಿಸಲಿಕ್ಕೆ ಇಷ್ಟಪಡೋದು ನಿಮ್ಮ ಪಾಲಕರನ್ನು. ಪುತ್ತೂರಿನಲ್ಲಿ ಅಥವಾ ಬೇರೆ ಬೇರೆ ಊರಿನಲ್ಲಿ ಶಿಕ್ಷಣ ಸಂಸ್ಥೆಗಳಿಲ್ಲ ಅಂತ ಅವ್ರದ್ದು ನಿಮ್ಮಲ್ಲಿ ಸೇರಿಸಿದಲ್ಲ. ಈ ಸಂಸ್ಥೆಯ ಮೇಲೆ ಒಂದು ವಿಶೇಷ ಪ್ರೀತಿ, ವಿಶೇಷ ವಿಶ್ವಾಸ, ವಿಶೇಷ ಅಭಿಮಾನ ಇಟ್ಟು ನಿಮ್ಮನ್ನು ಈ ಸಂಸ್ಥೆಗೆ ಸೇರಿಸಿದ್ದಾರೆ. ಆ ನಿರ್ಣಯಕ್ಕಾಗಿ ನೀವತ್ತು ಬಹುಶಃ ಅವರು ತಗೊಂಡಂಥ ನಿರ್ಣಯ ಇದೆಯಲ್ಲ, ಆ ಕಾರಣಕ್ಕಾಗಿ ನೀವು ಇವತ್ತು ಅಭಿನಂದನಾರ್ಹರಂತ ನಾನು ಭಾವಿಸ್ತೇನೆ. ಹಾಗಾಗಿ ಮೊದಲನೇ ಅಭಿನಂದನೆ ನಿಮ್ಮ ಪಾಲಕರಿಗೆ, ಅವರು ನಮ್ಮ ಸಂಸ್ಥೆಯನ್ನು ಆಯ್ಕೆ ಮಾಡಿಕೊಂಡಂಥ ಕಾರಣಕ್ಕೋಸ್ಕರ. ಎರಡನೇದು, ನೀವು ಕಳೆದ 2 ವರ್ಷಗಳಿಂದ ಇಲ್ಲಿ ಪಟ್ಟಂಥ ಶ್ರಮ, ಇಳಿಸಿದಂಥ ಬೆವರು, ಶ್ರಮಿಸಿದಂಥ ಸಮಯ, ಇದೆಲ್ಲವೂ ಕೂಡ ಕೌಂಟೇಬಲ್. ನೀವು ಒಂದೊಂದು ಕ್ಷಣವನ್ನು ಕೂಡ ವ್ಯರ್ಥ ಮಾಡದೆ ಸಾಧನೆಗೋಸ್ಕರ ಮುಡಿಪಾಗಿಟ್ಟದುಂಟಲ್ಲ, ಅದಕ್ಕೋಸ್ಕರ ನೀವತ್ತು ಬೆಳಗಿದ್ದೀರಿ. ಮೂರನೇದು, ನಮ್ಮ ಶಿಕ್ಷಕರು. ನಾನು ನಿನ್ನೆ ಈ ರಿಸಲ್ಟ್ ಅನೌನ್ಸ್ ಆದಾಗ ಕ್ಯಾಂಪಸ್ಗೆ ಬಂದಿದ್ದೆ. ನಮ್ಮ ಶಿಕ್ಷಕರ ಮುಖದಲ್ಲಿ ಇದ್ದಂಥ ಒಂದು ಭಾವ ಇದೆಯಲ್ಲ, ಅವರು ಬಹುಶಃ ಸಂಗೀತ ಹಾಕ್ತಿದ್ರೆ ಕುಣಿತಿದ್ರೇನೋ. ಅದು ಹೇಗಿತ್ತು ಅಂತಂದರೆ, ಈ ಚುನಾವಣೆಯ ಸಮಯದಲ್ಲಿ ಕೆಲಸ ಮಾಡಿದವ್ರಿಗೆ ಗೊತ್ತಿರ್ತದೆ. ರಿಸಲ್ಟ್ ಬಂದಾಗ, ಚುನಾವಣೆಯ ಒಂದು ಫಲಿತಾಂಶ ಪ್ರಕಟ ಆದಾಗ ಅಲ್ಲಿ ಗೆದ್ದವರು ಕಡೆ ಬದಿಯಲ್ಲಿ ಹೋಗ್ತಾ ಇರ್ತಾರೆ, ಕೆಲವರು ಹೆಗಲಲ್ಲಿ ಹೊತ್ಕೊಂಡಿರ್ತಾರೆ, ಒಂದು ಬದಿಯಲ್ಲೆಲ್ಲ ಒಂದು ಕಡೆ ಕುಣಿತಾ ಇರ್ತಾರೆ. ಅವನು MLA MP ಆಗಿರುವುದಿಲ್ಲ, ಆದರೆ ಇವನನ್ನು ಗೆಲ್ಲಿಸಲಿಕ್ಕಾಗಿ ಅವ ರಾತ್ರಿ ಹಗಲು ದುಡಿದಿರ್ತಾನೆ.
ಮತ್ತು ಅದರಿಂದ ಅವನಿಗೇನು ಲಾಭವೂ ಇಲ್ಲ. ಆದರೂ ಆ ಭಾವ ನಮ್ಮ ಶಿಕ್ಷಕರ ಮನಸ್ಸಿನಲ್ಲಿತ್ತು. ಇದನ್ನು ನೋಡಿದಾಗ ನನಗೆ ಬಹಳ ಆನಂದ ಆಯಿತು. ಮೂರನೇದು, ಇಲ್ಲಿ ಮುಂದೆ ಕುಳಿತಂಥ ವಿದ್ಯಾರ್ಥಿಗಳು, ಮುಂದೆ ನಿಂತಂಥ ವಿದ್ಯಾರ್ಥಿಗಳನ್ನು ನಿಮ್ಮನ್ನು ಯಾಕೆ ಇಲ್ಲಿ ನಿಲ್ಲಿಸಿದ್ದೇವೆ ಅಂತಂದರೆ ಬರುವ ವರ್ಷ ಇಲ್ಲಿ ಯಾರು ಕೂತ್ಕೊಳ್ತೀರಿ ಅಂತ ಕೇಳಲಿಕ್ಕೆ. ಹಾಗಾಗಿ ಈ ಕುರ್ಚಿ ಸಾಕಾಗಲಿಕ್ಕಿಲ್ಲ. ಒಂದಷ್ಟು ವಿದ್ಯಾರ್ಥಿಗಳು ಕ್ಲಾಸ್ನಲ್ಲೇ ಇದ್ದಾರೆ, ನಿಮಗಿಂತ ಅವರು ಫಸ್ಟ್ ಬ್ಯಾಚಿನ ವಿದ್ಯಾರ್ಥಿಗಳು, ಎ ಬ್ಯಾಚಿನ ವಿದ್ಯಾರ್ಥಿಗಳು ಕ್ಲಾಸಲ್ಲಿದ್ದಾರೆ. ಅವ್ರಿಗೆ ಇಲ್ಲಿ ನಿಂತ್ಕೊಳ್ಳಿಕ್ಕೆ ಪುರ್ಸೊತ್ತಿಲ್ಲ, ಅಂದರೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ಕಾಂಪಿಟಿಷನ್. ಹಾಗಾಗಿ ಈ ವರ್ಷ ಮಾಡಿರುವಂಥ ಸಾಧನೆ ಇದೆಯಲ್ಲ ವಿದ್ಯಾರ್ಥಿಗಳದ್ದು, ಅದು ಒಂದು ದೊಡ್ಡ ಒಂದು ಮೈಲಿಗಲ್ಲು, ಒಂದು ಮೈಲ್ ಸ್ಟೋನ್ ಇದ್ದ ಹಾಗೆ. ಸೊ ಮುಂದಕ್ಕೂ ಈ ಪರಂಪರೆ ಮುಂದುವರಿತದೆ. ಈ ಈ ಈ ಶಿಕ್ಷಣ ಸಂಸ್ಥೆಯ ಸ್ಥಾಪನೆಯ ಉದ್ದೇಶವೇ ಇದೆ. ಇರುವ ಮಕ್ಕಳನ್ನು ಇರುವ ಹಾಗೆ ಸ್ವೀಕರಿಸಿ ಅವರು ಏರಬಹುದಾದಷ್ಟು ಎತ್ತರಕ್ಕೆ ಏರಿಸುವುದು ನಮ್ಮ ಉದ್ದೇಶ. ಅದಕ್ಕಾಗಿ ಎಲ್ಲರೂ ಪರಿಶ್ರಮ ಪಡ್ತಾರೆ, ನಮಗೇನು ಬೇಕಾಗಿಲ್ಲ ಇದರಲ್ಲಿ. ಸೊ ಈ ಭಾವನೆಯಿಂದಲೇ ಈ ಶಿಕ್ಷಣ ಸಂಸ್ಥೆ ಪ್ರಾರಂಭ ಆಗಿದೆ ಮತ್ತು ಆ ಪರಂಪರೆಯನ್ನು ಇನ್ನೊಂದಷ್ಟು ವರ್ಷಗಳ ಕಾಲ ನಾವು ಮುಂದುವರಿಸ್ತೇವೆ. 60 ವರ್ಷಗಳ ಕಾಲ ಇದನ್ನು ನಡೆಸ್ಕೊಂಡು ಬಂದಿದ್ದೇವೆ, ಇನ್ನೊಂದಷ್ಟು ವರ್ಷಗಳ ಕಾಲ ನಡೆಸ್ತೇವೆ. ಆ ಭಾವನೆಯಿಂದ ಈ ಸಂಸ್ಥೆಯ ಒಂದು ವಾತಾವರಣಕ್ಕೆ ಈ ಭಾಗಕ್ಕೆ ಯಾರ್ಯಾರು ಬಂದಿದ್ದೀರೋ ನೀವೆಲ್ಲರೂ ಕೂಡ ಬಹುಶಃ ಭಾಗ್ಯಶಾಲಿಗಳು. ಬಹುಶಃ ನಮ್ಮ ಶಿಕ್ಷಕರು ನಾನು ಹೇಳೋದು, ನಮ್ಮ ವಿದ್ಯಾರ್ಥಿಗಳು ಸಾಧನೆ ಮಾಡಿದಾಗ ಅವರಲ್ಲಿ ಆಗುವ ಆನಂದ ಇದೆಯಲ್ಲ, ಅದಕ್ಕೆ ಅವರೇ ಪುಣ್ಯವಂತರು ಅಂತ ನಾನು ಭಾವಿಸೋದು. ನಾವು ಆಡಳಿತ ಮಂಡಳಿಯವರು ಅಷ್ಟೇ. ನಾವು ನಿನ್ನೆ ನಮ್ಮ ಅಭಿರಾಮನ ಮನೆಗೆ ಹೋಗಿದ್ದೆವು. ನಮ್ಮ ವಿವೇಕಾನಂದ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಡಾಕ್ಟರ್ ಪ್ರಭಾಕರ ಭಟ್ರು ಅಲ್ಲಿಗೆ ಬಂದಿದ್ದರು. ನಮಗೆ ಅವರನ್ನು ನೋಡಿದಾಗ, ಅವರ ಸಾಧನೆ ನೋಡಿದಾಗ ಒಂದು ಆನಂದ ಇದೆಯಲ್ಲ, ಇದು ನೀವು ನಮಗೆ ಕೊಡುವಂಥ ನಿಜವಾದ ಪ್ರತಿಫಲ. ಸೊ ಈ ಸಾಧನೆಯ ಒಂದು ಪರಂಪರೆ ಮುಂದುವರಿಲಿ. ಇನ್ನು ಮುಂದಕ್ಕೂ ನಿಮ್ಮ ಜೀವನದ ಭವಿಷ್ಯ ಅದು ಉಜ್ವಲವಾಗಲಿ. ಈ ದೇಶಕ್ಕೆ, ಈ ಸಮಾಜಕ್ಕೆ ಒಂದು ಕೀರ್ತಿ ತರುವಂಥ ಒಂದು ಜವಾಬ್ದಾರಿ ಅದು ನಿಮ್ಮದಾಗಲಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಮಹಾಲಿಂಗೇಶ್ವರ ಶುಭವಾಗಲಿ, ಮಹಾಲಿಂಗೇಶ್ವರ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ, ಇವತ್ತು ಬಹುಶಃ ನಮ್ಮ ದೇವಸ್ಥಾನದ ಕೊಡಿಯೇರುವಂಥ ದಿವಸ, ಧ್ವಜಾರೋಹಣದ ದಿವಸ. ನಿಮ್ಮ ಬದುಕಿನಲ್ಲಿಯೂ ಈ ರೀತಿ ಒಂದು ಎತ್ತರಕ್ಕೆ ಇರುವಂಥದ್ದು, ಕೊಡಿಯೇರು ಅಂದರೆ ಏನು, ಎತ್ತರಕ್ಕೆ ಹೋಗೋದು ಅಂತ ಅರ್ಥ. ಸೊ ಎತ್ತರಕ್ಕೆ ಹೋಗುವಂಥ ಒಂದು ಸಂದೇಶದ ದಿನ ಇದು. ಹಾಗಾಗಿ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ವಿರಮಿಸ್ತೇನೆ. ನಮಸ್ಕಾರ. ಪ್ರಸ್ತುತ ವರ್ಷ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಅತ್ಯುನ್ನತ ಸಾಧನೆಯನ್ನು ಮಾಡಿದ್ದಾರೆ. ಅವರ ಸತತ ಪರಿಶ್ರಮದಿಂದ ಈ ಸಾಧನೆಗೆ ನಾವೆಲ್ಲರೂ ಸಾಕ್ಷೀಕರಿಸುತ್ತಿದ್ದೇವೆ. ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಎಲ್ಲ ಶಿಕ್ಷಕ ವೃಂದದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಶಾಲಾ ಆಡಳಿತ ಮಂಡಳಿ ಹಾಗೂ ಉಪನ್ಯಾಸಕ ವೃಂದಕ್ಕೆ ಮೊದಲನೇಯಾಗಿ ನಮಸ್ಕಾರ. ಈ ಒಂದು ವಿವೇಕಾನಂದ ವಿದ್ಯಾವರ್ತಕ ಸಂಘದ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಎಲ್ಲ ಶಿಕ್ಷಣ ಸಂಸ್ಥೆಗಳು ಯಾವ ರೀತಿ ಕಾರ್ಯನಿರ್ವಹಿಸ್ತಿದೆ ಅಂತ ಕಾರ್ಯದರ್ಶಿಗಳು ಪ್ರಥಮವಾಗಿ ಹೇಳಿದರು. ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳ ಸಾಧನೆ ಯಾವುದೇ ಒಂದು ಕ್ರೈಟೀರಿಯಾ ಇಲ್ಲದೆ ವಿದ್ಯಾರ್ಥಿಗಳು ಇಲ್ಲಿ ಬರ್ತಾರೆ, ಅತ್ಯುತ್ತಮ ಸಾಧನೆಯನ್ನು ಮಾಡಿದ್ದಾರೆ. ನನ್ನ ಮಗ ಕೂಡ 98% ಬರ್ಬೋದು ಅಂತ ನಾನು ನಿರೀಕ್ಷೆಯಲ್ಲಿದ್ದೆ. ಒಂದು 99% ಮಾರ್ಕ್ ತೆಗೆದಿದ್ದಾನೆ. ಬಹುಶಃ ಇದಕ್ಕೆ ಮುಖ್ಯ ಕಾರಣ ಇಲ್ಲಿಯ ಉಪನ್ಯಾಸಕ ವರ್ಗ ಅಂತ ಅಂದ್ಕೊಂಡಿದ್ದೇನೆ. ಯಾಕಂದರೆ ಪ್ರಾರಂಭದಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಜೊತೆಗೆ ಇಲ್ಲಿಯ ಉಪನ್ಯಾಸಕರು ಅತ್ಯಂತ ಪ್ರೀತಿಯಿಂದ ವಿದ್ಯಾರ್ಥಿಗಳನ್ನು ಒಂದು ಬೆನ್ನು ತಟ್ಟಿ ಪ್ರೋತ್ಸಾಹಿಸುವ ಒಂದು ಗುಣ ವಿವೇಕಾನಂದದಲ್ಲಿ ವಿಶಿಷ್ಟವಾಗಿದೆ. ಆ ಒಂದು ಪರಿಸರ ಕೂಡ ಅತ್ಯಂತ ಒಂದು ಖುಷಿ ಕೊಟ್ಟಿದೆ. ನಾವೆಲ್ಲ ಪಾಲಕರು, ಅದೇ ರವಿಯಣ್ಣ ಹೇಳಿದರು, ಇಲ್ಲಿ ಪಾಲಕರು ಸೇರಿಸಲಿಕ್ಕೆ ಕಾರಣ ಉಂಟು ಅಂತ. ಅದೇ ಉದ್ದೇಶಕ್ಕೋಸ್ಕರ ನಾವು ಆ ಥರದ ಒಂದು ಎನ್ವಿರಾನ್ಮೆಂಟ್ ಇಲ್ಲಿ ಇದೆ. ಆ ಕಾರಣಕ್ಕಾಗಿ ನಾವೆಲ್ಲ ಇಲ್ಲಿ ವಿದ್ಯಾರ್ಥಿಗಳನ್ನು ಸೇರಿಸಿದ್ದೇವೆ, ಅದರ ಪ್ರತಿಫಲವನ್ನು ತಗೊಂಡಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು. ಎಲ್ಲರಿಗೂ ಜೈ ಶ್ರೀರಾಮ್. ಪ್ರಥಮವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ಈ ಸಾಧನೆ ರಾಜ್ಯ ಮಟ್ಟಕ್ಕೆ ನಮ್ಮ ವಿವೇಕಾನಂದರ ಹೆಸರನ್ನು ಸಹ ಒಂದು ಮೇಲೆ ತರುವಲ್ಲಿ ಎಲ್ಲ ವಿದ್ಯಾರ್ಥಿಗಳು ಶ್ರಮವಹಿಸಿದ್ದಾರೆ. ಅದಕ್ಕೋಸ್ಕರ ಎಲ್ಲರಿಗೂ ತುಂಬ ಧನ್ಯವಾದಗಳು. ಹಾಗೆ ಇದರ ಹಿಂದೆ ಪರಿಶ್ರಮ ನಮ್ಮಕ್ಕಿಂತಲೂ ಹೆಚ್ಚಾಗಿ ಶಿಕ್ಷಕರ ಉಪನ್ಯಾಸಕ ವೃಂದದವರದಿದೆ. ಯಾಕೆಂದರೆ ಒಂದು ರಜೆ ಕೂಡ ಗೌರ್ಮೆಂಟ್ ಹಾಲಿಡೇ ಸಹ ಅವರು ರಜೆ ತೊಗೊಳ್ತಿರಲಿಲ್ಲ ನನ್ನ ಲೆಕ್ಕದಲ್ಲಿ. ಯಾಕೆಂದರೆ ನಾನೇ ನೋಡಿದ್ದೇನೆ, ನಾನು ಒಂದು ಶಿಕ್ಷಕಿಯಾಗಿ ವರ್ಕ್ ಮಾಡ್ತಾ ಇದ್ದೇನೆ. ಅಂದರೆ ರಜೆ ದಿವಸ ನಾನು ಮನೆಯಲ್ಲಿರ್ತೇನೆ, ಬಟ್ ನನ್ನ ಮಕ್ಕಳು ಕಾಲೇಜಿಗೆ ಬರ್ತಾರೆ. ಯಾಕೆಂದರೆ ಅವತ್ತು ಅವರಿಗೆ ಸ್ಕೂಲ್ ಇದೆ. ಶಿಕ್ಷಕರು ಒಂದು ರಜೆ ಕೂಡ ತಗೊಳ್ಳದೆ ಅವರ ಪರಿಶ್ರಮವನ್ನು ಹಾಕಿದ್ದಾರೆ. ಹಾಗಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ತುಂಬ ಸಪೋರ್ಟಿವ್ ಆಗಿ ಆಡಳಿತ ಮಂಡಳಿಯವರು ಮಕ್ಕಳ ಜೊತೆ ಇದ್ದಾರೆ. ಹಾಗೆ ಅವರಿಗೆ ಸಹ ಎಲ್ಲರ ಪರವಾಗಿ ತುಂಬ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೈ ಶ್ರೀರಾಮ್. ಪ್ರಥಮವಾಗಿ ಇಲ್ಲಿ ಸೇರಿರುವಂಥ ಎಲ್ಲ ಸಾಧನೆ ಮಾಡಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಇನ್ನೊಮ್ಮೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಪ್ರವರ್ತಿತ ವಿವೇಕಾನಂದ ಪದವಿ ಪೂರ್ವ ವಿದ್ಯಾಲಯ 60 ವರ್ಷಗಳಿಂದ
ಸಾಧನೆಯನ್ನು ಮಾಡ್ತಾ ಬಂದಿದೆ, ಎಲ್ರಿಗೂ ನಮಗೆ ಗೊತ್ತಿರುವಂಥ ವಿಷಯ. ಆದರೆ ಈ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿದರೆ ಖಂಡಿತವಾಗಲೂ ನಿಮ್ಮ ಪರಿಶ್ರಮ ತುಂಬ ಅಗತ್ಯವಾದ್ದು. ಈ 2 ವರ್ಷ ವಿದ್ಯಾಭ್ಯಾಸವನ್ನು ತಪಸ್ಸಿನ ಹಾಗೆ ನೀವು ಮಾಡಿದ್ದೀರಿ. ಅದಕ್ಕೆ ನಿಮ್ಮ ಎಲ್ಲ ಪೋಷಕರು ಅದೇ ರೀತಿ ಎಲ್ಲ ಶಿಕ್ಷಕರ ಸಹಕಾರ ಖಂಡಿತವಾಗಲೂ ಇದೆ. ಇನ್ನೊಮ್ಮೆ ನಿಮ್ಮನ್ನು ಎಲ್ಲರನ್ನು ಅಭಿನಂದಿಸುತ್ತಾ ನಿಮ್ಮ ಮುಂದಿನ ಜೀವನ ಕೂಡ ಉಜ್ವಲವಾಗಿ ಬೆಳಗಲಿ ಅಂತ ಹೇಳ್ತಾ ಹಾರೈಸುತ್ತೇನೆ. ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದೆ ಜೀವನದಲ್ಲಿ ಬರುವಂಥ ಪರೀಕ್ಷೆಗಳಿರ್ಬೋದು, ಶೈಕ್ಷಣಿಕವಾಗಿ ಅಥವಾ ಸಾಮಾಜಿಕವಾಗಿ ಬರುವಂಥ ಯಾವುದೇ ಪರೀಕ್ಷೆಗಳಿರ್ಬೋದು, ಎಲ್ಲವನ್ನು ನೀವು ಯಶಸ್ವಿಯಾಗಿ ನಿರ್ವಹಿಸುವಂತಾಗಲಿ ಅಂತ ನಾವು ಕಾಲೇಜಿನ ಪರವಾಗಿ ಹಾರೈಸ್ತಾ ಇದ್ದೇವೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. 60 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅಪೂರ್ವ ಸಾಧನೆ ಮೆರೆಯುತ್ತಾ ಸದೃಢ ವಿದ್ಯಾರ್ಥಿ ಶಕ್ತಿಗಳನ್ನು ಸಮಾಜಕ್ಕೆ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು. 98% ಅಧಿಕ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಸಾಧಕ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ, ಅನುಭವಿ ಅಧ್ಯಾಪಕ ವೃಂದ, ವಿಶಾಲವಾದ ಪ್ರಯೋಗಾಲಯ, ಗ್ರಂಥಾಲಯ, ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗಾಗಿ ಸಿಎಸ್ಇಇಟಿ ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ತರಬೇತಿ, ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM, ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ, ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು, ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಸತತ ಸಾಧನೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ, ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ, ಕಲಾ ವಿಭಾಗ, ಎಚ್ಇಪಿಎಸ್. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 8073700468, 8105072386. ವೆಬ್ಸೈಟ್ www.vivekanandapuc.com.